ಗೌರವಾರ್ಪಣೆ ಹಾಗೂ ಪ್ರಶಸ್ತಿ ಪತ್ರವನ್ನಿತ್ತು. ಪ್ರತಿಪಾದಿತ ದೈಹಿಕ ಶಿಕ್ಷಣ ಶಿಕ್ಷಕಿ ಜಯಶ್ರೀ ಮೇಡಮ್ ನಿಮ್ಮನ್ನು ಗೌರವಿಸ್ತಾ ಇದ್ದಾರೆ. ದ್ವಿತೀಯ ಸ್ಥಾನದಲ್ಲಿ ಅದೇ ಸಂಖ್ಯೆ 7861 ಸೊನಾಲ್ ಡಿಮೆಲ್ಲೋ ಇನ್ಫೆಂಟ್ ಮೇರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಾಟಿಪಾಳ ಅವರ ಅನುಪಸ್ಥಿತಿಯಲ್ಲಿ ನಾವು ಈ ವೇದಿಕೆಯನ್ನ ಆಳ್ವಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪುತ್ತಿಗೆಯ ಬಾಲಕ ಕೊರಳಿಗೆ ಚಿನ್ನದ ಪದಕದ ಗೌರವಾರ್ಪಣೆ ಹಾಗೂ ಕೈಗೆ ಪ್ರಶಸ್ತಿ ಪತ್ರ. ಕಂಗ್ರ್ಯಾಚುಲೇಷನ್ಸ್ ವಿನರ್ಸ್, ಧನ್ಯವಾದಗಳು. ವಯೋಮಾನದ ಬಾಲಕಿಯರ ಹ್ಯಾಮರ್ ಥ್ರೋ ಇವರ ವಿಜೇತರನ್ನು ನಾವು ಗೌರವಿಸಲಿದ್ದೇವೆ. 78 ಜಾಸ್ಮಿನ್ ಆಳ್ವಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪುತ್ತಿಗೆ. 7939 ಸ್ಫೂರ್ತಿ ವೀರಣ್ಣಗೌಡ ಮಳ್ಳೂರು ಆಳ್ವಾಸ್ ಇಂಗ್ಲಿಷ್ ಸ್ಕೂಲ್ ಪುತ್ತಿಗೆ. ಬೇಗ ಬನ್ನಿ, ಹ್ಯಾಮರ್ ಥ್ರೋ ಬಲಿಷ್ಠ ಮಕ್ಕಳು, ನಮ್ದು ಪ್ರೌಢಶಾಲೆಯ ಬಲಿಷ್ಠ ಮಕ್ಕಳು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಬ್ಜೆಕ್ಟ್ ಗೀತಾಂಜಲಿ ಅವರ ವೇದಿಕೆ ಗೀತಾಂಜಲಿ ಸತೀಶ್ ಸರ್ ಹಾಗೂ ಶಂಕರಣ್ಣ ದಯಮಾಡಿ ವಿಜಯ ವೇದಿಕೆ ಕಡೆಗೆ ಕರೆದುಕೊಂಡು ಹೋಗಬೇಕಾಗಿ ಶ್ರೀ ತಾರೀಶ್ ಗೌರವಿಸಲಿದ್ದೇವೆ. ಈ ಗೌರವವನ್ನು ನೀಡುವವರು ಶ್ರೀತಾ ಸತೀಶ್ ಕುಮಾರ್ ಸರ್, ಜಿಲ್ಲಾಧ್ಯಕ್ಷರು ವಾಲಿಬಾಲ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಜಿಲ್ಲೆ, ಹಾಗೂ ಶ್ರೀತಾ ಶಂಕರ್ ಜಿಲ್ಲಾ ಕಾರ್ಯದರ್ಶಿಯವರು ವಾಲಿಬಾಲ್ ಅಸೋಸಿಯೇಷನ್. 3ನೇ ಸ್ಥಾನದಲ್ಲಿ ಯಲೋನಾ ಫ್ರಾನ್ಸಿಸ್ ಮರಿಯಾಂಬಿಕಾ ಬೆದರಬೆಟ್ಟು ಕಂಚಿನ ಪದಕ ಹಾಗೂ ಪ್ರಶಸ್ತಿ ಪತ್ರ. ದ್ವಿತೀಯ ಸ್ಥಾನದಲ್ಲಿ ಸ್ಫೂರ್ತಿ ವೀರಣ್ಣಗೌಡ ಮಲ್ಲೂರು ಆಳ್ವಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪುತ್ತಿಗೆ ಪತ್ರದೊಂದಿಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. 78 ಆಳ್ವಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪುತ್ತಿಗೆ ಚಿನ್ನದ ಪದಕ ಹಾಗೂ ಪ್ರಶಸ್ತಿ ಪತ್ರ. ದಾಖಲೆಯ ಥ್ರೋವನ್ನು ಮಾಡಿದ್ದಾರೆ ಹ್ಯಾಮರ್. ಅಭಿನಂದನೆಗಳು ಎಲ್ಲ ವಿಜೇತರಿಗೆ. ಈಗ ನಮ್ಮ ಈ ಕ್ರೀಡಾಕೂಟದಲ್ಲಿ
ಶ್ರೀಮತಿ ಗೀತಾಂಜಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪುತ್ತೂರು ಕಪ್ಪೆಟ್ಟು ಇವರನ್ನ ನಮ್ಮ ಸಂಘದ ವತಿಯಿಂದ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಶ್ರೀ 6 ವರ್ಷ ಯೂನಿವರ್ಸಿಟಿಯಲ್ಲಿ ಅವರ ದಾಖಲೆ ಕೂಡ ಹೆಚ್ಚಿದೆ ಅಂತ ಮಾತನಾಡ ಸಂತೋಷ ಅಂತ ಹೇಳ್ತಾ ಇದ್ದೇನೆ. ಅವರನ್ನ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಅವರನ್ನ ಅಭಿನಂದಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಹುಶಃ ಕಳೆದ ವರ್ಷ ಸ್ಪರ್ಧೆಯಲ್ಲಿ ಭಾರತ ಅಂತರವನ್ನ ಪ್ರಥಮ ದ್ವಿತೀಯ ಸ್ಥಾನದಲ್ಲಿ ದ್ವಿತೀಯ ತೃತೀಯ ಸ್ಥಾನದಲ್ಲಿ ಅಂತರದ ದಾಖಲೆಯೊಂದಿಗೆ ಪ್ರಥಮ ದ್ವಿತೀಯ ಸ್ಥಾನವನ್ನು ಸಂಪಾದಿಸಿಕೊಂಡಿದ್ದಾರೆ. ಈಗ ಸಂಘದಲ್ಲಿ ನೋಡಿ, ವಿಜಯ ವೇದಿಕೆಗೆ ಬನ್ನಿ ಬೇಗ. ಹಾಗೂ ಆದಿತ್ಯ ಪೀಟರ್ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ 200 ಮೀಟರ್ ಓಟದಲ್ಲಿ ತಾವು ವಿಜೇತರಾಗಿದ್ದಾರೆ. ಎಡ ಸಂಖ್ಯೆ 762 621 577 ಎಡ ಸಂಖ್ಯೆಯ ಬಾಲಕರು ತಕ್ಷಣ ವಿಜಯ ವೇದಿಕೆ ಬಳಿ ಬರಬೇಕು. 200 ಮೀಟರ್ ಓಟದ ಸ್ಟಾರ್ಟಪ್ನಲ್ಲಿ ಪ್ರಾಥಮಿಕ ವಿಭಾಗದಲ್ಲಿ ಬಾಲಕರ ವಿಭಾಗದ ವಿಜೇತರು ತಕ್ಷಣ ವಿಜಯ ವೇದಿಕೆಗೆ ಬನ್ನಿ. ನಾನು 20 ಮೀಟರ್ ಬಾಕಿ ಇದೆ. ಕಡೆಯ ಓಟಗಾರರಿಗೆ ನಿಮ್ಮ ಚಪ್ಪಾಳೆಯಲ್ಲಿ ಎರಡು ಕೈಯನ್ನು ಜೋಡಿಸಿ ಒಂದ್ಸಲ ಚಪ್ಪಾಳೆ ಹೊಡೆಯಿರಿ ನೋಡುವ, ಆರೋಗ್ಯಕ್ಕೂ ಒಳ್ಳೆಯದು. ಶ್ರೀಯುತ ರಾಧಾಕೃಷ್ಣ ರೈ ಅವರು ರಾಷ್ಟ್ರ ಮಟ್ಟದ ಕಬಡ್ಡಿ ತೀರ್ಪುಗಾರರಾಗಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಬಾವೂರು ಮರಿಕಾಳದ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ನಮ್ಮೆಲ್ಲರಿಗೂ ಚಿರಪರಿಚಿತರು. 200 ಮೀಟರ್ ಓಟದ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ವಿಜೇತರನ್ನು ಗೌರವಿಸುವಂತೆ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ತೃತೀಯ ಸ್ಥಾನದಲ್ಲಿ ಅತಿ ಸಂಖ್ಯೆ 577 ಆದಿತ್ಯ ಪೀಟರ್ ಇನ್ಪೆಕ್ಟ್ ಮೇರಿ ಕಾಟಿಪಳದ ಬಾಲಕ ಕೊರಳಿಗೆ ಕಂಚಿನ ಪದಕ ತೋರಿಸುವುದರೊಂದಿಗೆ ಶ್ರೀಯುತರಿಂದ ಗೌರವಾರ್ಪಣೆ.
ದ್ವಿತೀಯ ಸ್ಥಾನದಲ್ಲಿ ಅದೇ ಸಂಖ್ಯೆ 621 ಮಿಥಿಲೇಶ್ ಎಚ್.ಎಸ್. ರಾವ್. ಈ ದಿನ ಈ ಒಂದು ಓಟದ ಪ್ರಾರಂಭಿಕರಾಗಿ ನಮ್ಮ ಜೊತೆ ಸಂತೋಷ್ ಮಸ್ಕರೇಸ್ ಅವರು ಸೆಂಟ್ ಜೋಸೆಫ್ ಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕರು 3000 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಟೀಮ್ ನಂಬರ್ 275 ಭರತ್ ಕೂಡಿಸಿಕೊಂಡಂತಹ ವಿಜಯ ಭೀಮಾಸಿ ಕೊಲ್ಲೋಳಿ ಪೋಪೆ ಪ್ರೌಢಶಾಲೆ ಊರ್ವ ಇವರು ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ಪ್ರಥಮ ಸ್ಥಾನವನ್ನು ತಂದಾಗಿಸಿಕೊಂಡಂತಹ ಸಮೃದ್ಧ ಸಂಜೀವ್ ಆಲ್ವಾಸ್ ಕನ್ನಡ ಮೀಡಿಯಂ ಸ್ಕೂಲ್ ಪುತ್ತಿಗೆ ಇವರು ಚಿನ್ನದ ಪದಕವನ್ನ ತನ್ನದಾಗಿಸಿಕೊಂಡಿದ್ದಾರೆ. ಸಲ್ಯೂಟ್. ಥ್ಯಾಂಕ್ ಯು. ಈ ವಿದ್ಯಾರ್ಥಿಗಳನ್ನ ಗೌರವಿಸಿದ ವಿದ್ಯಾರ್ಥಿಗಳು ಗೋಕರ್ಣೇಶ್ವರ ಪದವಿ ಪೂರ್ವ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಬಹುಶಃ 2 ದಿನಗಳಿಂದ ನಮಗೆ ತುಂಬ ಸಹಕಾರವನ್ನು ನೀಡ್ತಾ ಇದ್ದೀರಿ. ಬಹಳಷ್ಟು ಒಳ್ಳೆಯ ಉತ್ತಮ ಕೆಲಸಗಳನ್ನು ಮಾಡಿದ್ದೀರಿ. ವಿಶೇಷವಾಗಿ ನಮ್ಮ ಸಂಘಟಕರ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಚಿತ್ತವನ್ನು ತೆಗೆದು ಒಂದು ದೊಡ್ಡ ಚಪ್ಪಾಳೆ ನೋಡಿ, ಎಲ್ಲರೂ ಚಪ್ಪಾಳೆ ತಟ್ಟಬೇಕು. ಈ ಓಟದ ಪ್ರಾರಂಭಿಕರಿದ್ದಾರೆ, ಸಭೆ ಪಾಲಕರಿದ್ದಾರೆ, ಮುಕ್ತಾಯ ಹಂತದ ತೀರ್ಪುಗಾರಿದ್ದೀರಿ. ನಮ್ಮ ಮಂಗಳೂರು ಯೂನಿವರ್ಸಿಟಿಯ ನಮ್ಮ ಪ್ರಶಿಕ್ಷಣಾರ್ಥಿಗಳಿದ್ದೀರಿ. ಬಹಳ ಉತ್ತಮ ರೀತಿಯಲ್ಲಿ 2 ದಿನಗಳಲ್ಲಿ ನಡೆದಂತಹ ಈ ಒಂದು ಕ್ರೀಡಾಕೂಟವನ್ನು ಬಹಳ ಅತ್ಯುತ್ತಮ ರೀತಿಯಲ್ಲಿ ನಿರ್ವಹಿಸಿಕೊಂಡಂತಹ ಎಲ್ಲ ಸಮಿತಿಯವರಿಗೆ ಕೂಡ ದೊಡ್ಡ ಚಪ್ಪಾಳೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಪ್ರಿಯಾಂಕಾ ಮಾರುತಿ ಪ್ರವೀಣರಿಗೆ ತರಬೇತಿ ನೀಡಿದಂತ ನಮ್ಮ ಮತ ಯೋಜನೆಯವರಿಂದ ಈ ವಿದ್ಯಾರ್ಥಿಗಳಿಗೆ ಇದೀಗ ಗೌರವ. ತೃತೀಯ ಸ್ಥಾನವನ್ನ ತಂದಾಗಿಸಿಕೊಂಡಂತ ಬಿಬ್ ನಂಬರ್ 7895 ಅಂಜಲಿ ಸಂತೋಷ್ ಆಲ್ವಾಸ್ ಕನ್ನಡ ಮೀಡಿಯಂ ಸ್ಕೂಲ್ ಪುತ್ತಿಗೆ ಇವರು 962 ಪ್ರವೀಣ ಬೆತನಿ ಸ್ಕೂಲ್ ನುಜ್ಬಾಲ್ತಿಲ ಬೆತನಿ ಪದವಿ ಪೂರ್ವ ಕಾಲೇಜು ನುಜ್ಬಾಲ್ತಿಲ ತನ್ನದೇ ವಿದ್ಯಾರ್ಥಿಯನ್ನ ಗೌರವಿಸುವಂತ ಭಾಗ್ಯ. ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ಪ್ರಥಮ ಸ್ಥಾನಿ 7934 ಬಿಬ್ ನಂಬರ್ ಪ್ರಿಯಾಂಕಾ ಮಾರುತಿ ಭಜಶ್ರೀ ಆಲ್ವಾಸ್ ಕನ್ನಡ ಮೀಡಿಯಂ ಸ್ಕೂಲ್ ಪುತ್ತಿಗೆ. ಪ್ರಥಮ ಸ್ಥಾನಿ 11.069 ಪ್ರಿಯಾಂಕಾ ಇವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಥ್ಲೀಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು. ಪ್ರಥಮ ಸ್ಥಾನಿ ಸೈಂಟ್ ಆನ್ಸ್ ಕಡಬ ಕುಂಡು ಬನ್ನಿ ಕೊಂಡಂತಹ ಸೈಂಟ್ ಸೆರೋಸಾ ಹೈಯರ್ ಪ್ರೈಮರಿ ಸ್ಕೂಲ್ ಜಪ್ಪು ಇವರಿಗೆ ಕಂಚಿನ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ಆಂಗ್ಲ ಮಾಧ್ಯಮ ಶಾಲೆ ಕಾಟಿಕೊಳ್ಳ 55.5 ಸೆಕೆಂಡ್ಗಳೊಂದಿಗೆ ಬೆಳ್ಳಿಯ ಪದಕ ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ಪ್ರಥಮ ಸ್ಥಾನವನ್ನು ತಂದಾಗಿಸಿಕೊಂಡಂತಹ ಸಂಸ್ಥೆ ಕಡಬ ತಾಲೂಕಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಸೈಂಟ್ ಆನ್ಸ್ ಕಡಬ 54.8 ಸೆಕೆಂಡ್ಸ್ಗಳೊಂದಿಗೆ ಚಿನ್ನದ ಪದಕವನ್ನ ತನ್ನದಾಗಿಸಿಕೊಂಡಂತಹ ಸಂಸ್ಥೆ ಸೈಂಟ್ ಆನ್ಸ್ ಕಡಬ. ಅವರು ಕೂಡ ಕಾರಣಕರ್ತರು. ಇವರು ವಿದ್ಯಾರ್ಥಿಗಳನ್ನ ಗೌರವಿಸಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅತ್ಯುತ್ತಮ ಸಂಘಟಕರಾಗಿರತಕ್ಕಂಥ ಹರೀಶ್ ರೈ ಅವರಿಂದ ಈ ಒಂದು ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ತೃತೀಯ ಸ್ಥಾನವನ್ನು ತಂದಾಗಿಸಿಕೊಂಡಂತ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಇವರು 1.1 ಸೆಕೆಂಡ್ಗಳೊಂದಿಗೆ ತೃತೀಯ ಸ್ಥಾನವನ್ನ ಕಂಚಿನ ಪದಕವನ್ನ ತನ್ನದಾಗಿಸಿಕೊಂಡಿದ್ದಾರೆ. ವಿಶೇಷವಾಗಿ ಅವರಿಗೆ ಪ್ರಶಸ್ತಿ ಪತ್ರ ಮತ್ತು ಕಂಚಿನ ಪದಕದೊಂದಿಗೆ ಗೌರವ. ಪಡೆದಂತಹ ನಮ್ಮ ವಿದ್ಯಾರ್ಥಿಗೆ ಬೆಳ್ಳಿಯ ಪದಕ ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ಪ್ರಥಮ ಸ್ಥಾನವನ್ನು ತಂದಾಗಿಸಿಕೊಂಡಂತ ನಮ್ಮ ಹೆಮ್ಮೆಯ ವಿದ್ಯಾಸಂಸ್ಥೆ ಆಲ್ವಾಸ್ ಕನ್ನಡ ಮೀಡಿಯಂ ಪುತ್ತಿಗೆ
ಈ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ತಂದಾಗಿಸಿ ಪ್ರಶಸ್ತಿ ಪತ್ರ ಪ್ರದಾನದ ಪುರಸ್ಕಾರ ಇವರಿಗೆ ವಿದ್ಯಾರ್ಥಿಗಳನ್ನು ಗೌರವಿಸಿದಂತಹ ಶ್ರೀಯುತ ಹರೀಶ್ ತಮಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ದೈಹಿಕ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ರಿಜಿಸ್ಟರ್ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಪನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಡೆದಂತಹ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಈ ಒಂದು ಕ್ರೀಡಾಕೂಟವನ್ನು ಬಹಳ ಅದ್ದೂರಿಯಾಗಿ ನಮ್ಮ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಬಹಳ ಅದ್ದೂರಿಯಾಗಿ ಕ್ರೀಡಾಕೂಟವನ್ನು ನಡೆಸಿಕೊಟ್ಟಿದ್ದಾರೆ. ಬಹುಶಃ ಮೊನ್ನೆ ತಾನೇ ನಡೆದಂತಹ ಈ ಒಂದು ಕ್ರೀಡಾಕೂಟದ ಉದ್ಘಾಟನೆಯನ್ನು ಸಾಂಕೇತಿಕವಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಿರ್ವಹಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೆವು. ಇದೀಗ ನಮ್ಮ ಜಿಲ್ಲೆಯ ದೈಹಿಕ ಶಿಕ್ಷಣಾಧಿಕಾರಿಗಳು ಸನ್ಮಾನ್ಯ ಭುವನೇಶ್ವರ್ ಅವರು ಮತ್ತು ನಿಕಟಪೂರ್ವ ದೈಹಿಕ ಶಿಕ್ಷಣಾಧಿಕಾರಿಗಳು ನಿವೃತ್ತ ದೈಹಿಕ ಶಿಕ್ಷಣಾಧಿಕಾರಿಗಳು ಶ್ರೀಯುತ ಗೋಪಾಲ್ ಸರ್ ಅವರು, ಅದೇ ರೀತಿ ಜಿಲ್ಲೆಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು ಶ್ರೀಮತಿ ಲಿಲ್ಲಿ ಪಾಯಸರ್ ಅವರು ಈ ಒಂದು ಧ್ವಜ ಅವರೋಹಣ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ. ಚಕ್ರಪಾಣಿ ಅವರು ಧ್ವಜಾವರೋಹಣ ಕಾರ್ಯಕ್ರಮ. ಅಥ್ಲೀಟ್ಸ್ ಅಟೆನ್ಷನ್, ಫ್ಲಾಗ್ ಸಲ್ಯೂಟ್, ಆರ್ಡರ್. ನಿರ್ವಿಘ್ನವಾಗಿ ಈ ಕಾರ್ಯಕ್ರಮ, ಈ ಒಂದು ಕ್ರೀಡಾಕೂಟ ಬಹಳ ಅದ್ದೂರಿಯಾಗಿ ನಡೆಸಿಕೊಟ್ಟಂತಹ ಈ ಒಂದು ಕ್ರೀಡಾಕೂಟಕ್ಕೆ ಸಹಕಾರ ನೀಡಿದಂತಹ ನಮ್ಮ ಜಿಲ್ಲೆಯ ಸಮಸ್ತ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಹೊತ್ತಿಗೆ ಇದೀಗ ಇನ್ನು ಸಮಾರೋಪ ಸಮಾರಂಭ ಕಾರ್ಯಕ್ರಮ ಕೂಡ ಜರುಗಲಿದೆ. ನಮ್ಮ ಜೊತೆ ಈ ಒಂದು ಮಕ್ಕಳ ನೋಡಿ, ನೀವೆಲ್ಲ ಒಂದು ದೊಡ್ಡ ಚಪ್ಪಾಳೆ ಕೊಡ್ಬೇಕು. ನಿನ್ನೆ ಮೊನ್ನೆ ನಡೆದಂತಹ ಕ್ರೀಡಾಕೂಟದಲ್ಲಿ ಇವತ್ತು ಬಾಯಾರಿಕೆಗೆ, ನಿಮಗೆ ಕುಡಿಯುವ ನೀರಿಗೆ ವ್ಯವಸ್ಥೆಗಳನ್ನೆಲ್ಲ ಮಾಡಿತ್ತು ನಮ್ಮ ಸಹಾಯಕ ನಿರ್ದೇಶಕರು. ಸಾಧಾರಣ ನೀವು ನೋಡಿರ್ಬೋದು, 2 ದಿನಗಳಲ್ಲಿ ಸುಮಾರು 3,000 ಸಹಾಯಕ ನಿರ್ದೇಶಕರು. ಅವರ ದೊಡ್ಡ ಮನಸ್ಸು ಬಹುಶಃ ಈ ಕ್ರೀಡಾಂಗಣವನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಇಲಾಖೆ ಮುಖಾಂತರ ನೀಡಿದ್ದಾರೆ. ಮಕ್ಕಳಿಗೆ ವಸತಿ ವ್ಯವಸ್ಥೆಯನ್ನು ಕೂಡ ನೀಡಿದ್ದಾರೆ. ಶ್ರೀಯುತ ಸಹಾಯಕ ನಿರ್ದೇಶಕರಿಗೆ ಕೂಡ ವಿಶೇಷವಾಗಿ ದೊಡ್ಡ ಚಪ್ಪಾಳೆಯೊಂದಿಗೆ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ. ಈ ಒಂದು ಕ್ರೀಡಾಕೂಟವನ್ನು ಸಂಘಟನೆ ಮಾಡಲು ನಮಗೆ ತುಂಬು ಸಹಕಾರ ನೀಡಿದಂತಹ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಲಿಲ್ಲಿ ಪಾಯಸರ್ ಅವರು, ನಮ್ಮ ದೈಹಿಕ ಶಿಕ್ಷಣಾಧಿಕಾರಿಗಳು ಶ್ರೀಯುತ ಭುವನೇಶ್ವರ್ ಅವರಿಗೆ ಧ್ವಜ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ಈಗ ನಡೆಯುತ್ತದೆ. ನಮ್ಮ ಇಲಾಖೆಯ ಕಾರ್ಯಕ್ರಮವನ್ನು ಬಹಳ ಅತ್ಯುತ್ತಮ ರೀತಿಯಲ್ಲಿ ಸಂಘಟನೆ ಮಾಡಿದಂತಹ ಜಿಲ್ಲಾ ಸಂಘ ಇದೀಗ ಧ್ವಜ ಹಸ್ತಾಂತರ ಕಾರ್ಯಕ್ರಮ, ನಮ್ಮ ದೈಹಿಕ ಶಿಕ್ಷಣಾಧಿಕಾರಿಗಳು ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳಿಗೆ ಧ್ವಜ ಹಸ್ತಾಂತರ ಕಾರ್ಯಕ್ರಮ. ಕ್ರೀಡಾಕೂಟದ ಜಿಲ್ಲೆಯ ನೋಡಲ್ ಅಧಿಕಾರಿಯಾಗಿ ಮತ್ತು ಈ ಒಂದು ಕ್ರೀಡಾಕೂಟದ ಸಂಘಟನೆಯಲ್ಲಿ ಬಹಳ ಪಾತ್ರವನ್ನು ವಹಿಸಿದಂತಹ ಶ್ರೀಯುತ ವಿನೋದ್ ಸರ್ ಅವರು ಈ ವಿದ್ಯಾರ್ಥಿಗಳನ್ನು ಗೌರವಿಸಿದ್ದಾರೆ. ತೃತೀಯ ಸ್ಥಾನಿ GHS ನಯನಾಡು, ಇಲ್ಲಿಯ ವಿದ್ಯಾರ್ಥಿಗಳು 4.43 ಸೆಕೆಂಡ್ಗಳೊಂದಿಗೆ ತೃತೀಯ ಸ್ಥಾನ, ಕಂಚಿನ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ದ್ವಿತೀಯ ಸ್ಥಾನವನ್ನು ತನ್ನಾಗಿಸಿಕೊಂಡ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು 4.275 ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ವಿನೋದ್ ಸರ್ ಅವರಿಗೆ ಎಸ್ಕಾರ್ಟ್ ಆಗಿ ಡೇವಿಡ್ ಸರ್ ಅವರು ಸರ್ಕಾರಿ ನೌಕರ ಸಂಘದ ನಿರ್ದೇಶಕರು, ಕೆಂಪೇಟ್ ಪ್ರೌಢಶಾಲೆಯ ಇಲ್ಲಿಯ ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಪ್ರಥಮ ಸ್ಥಾನವನ್ನಾಗಿಸಿಕೊಂಡಂತಹ ಆಲ್ವಾಸ್ ಆಂಗ್ಲ ಮಾಧ್ಯಮ ಶಾಲೆ ಗುತ್ತಿಗೆ 4.21 ಸೆಕೆಂಡ್ಗಳೊಂದಿಗೆ ಪ್ರಥಮ ಸ್ಥಾನವನ್ನು ತನ್ನಾಗಿಸಿಕೊಂಡಂತಹ ಆಲ್ವಾಸ್ ಆಂಗ್ಲ ಮಾಧ್ಯಮ ಶಾಲೆ ಗುತ್ತಿಗೆ ಪ್ರಥಮ ಸ್ಥಾನ, ಚಿನ್ನದ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ಶ್ರೀಯುತ ದಾಮೋದರ ಸರ್ ಅಟೆನ್ಷನ್,
ಸಲ್ಯೂಟ್. ಥ್ಯಾಂಕ್ ಯು ಮಕ್ಕಳೇ. ಪೂರ್ಣ ಈ ಕ್ರೀಡಾಕೂಟಕ್ಕೆ ಸಹಕಾರ ನೀಡಿರ್ತಕ್ಕಂತಹ ನಮ್ಮ ಜಿಲ್ಲೆಯ ಹೆಮ್ಮೆಯ ಕ್ರೀಡಾಪಟು, ರಾಷ್ಟ್ರ ಮಟ್ಟದ ಕ್ರೀಡಾಪಟು ಕೂಡ ಹೌದು. ಈ ಒಂದು ಕ್ರೀಡೆಗೆ ನಮಗೆ ಸದಾ ಪ್ರೋತ್ಸಾಹ ನೀಡುತ್ತಿರತಕ್ಕಂತಹ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂತಹ ಸಮಾಜ ಪ್ರದೀಪ್ ಡಿಸೋಜ ಅವರು ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. 4x400 ಮೀಟರ್ ರಿಲೇ ಸ್ಪರ್ಧೆಯ ಸ್ಥಾನವನ್ನು ತನ್ನದಾಗಿಸಿಕೊಂಡಂತಹ ಆಳ್ವಾಸ್ ಕನ್ನಡ ಮೀಡಿಯಂ ಸ್ಕೂಲ್ ಸುತ್ತಿಗೆ 3.447 ಸೆಕೆಂಡ್ಗಳೊಂದಿಗೆ ಕಂಚಿನ ಪದಕವನ್ನು ತನ್ನದಾಗಿಸಿಕೊಂಡಂತಹ ಹೆಮ್ಮೆಯ ವಿದ್ಯಾಸಂಸ್ಥೆ ಆಳ್ವಾಸ್ ಕನ್ನಡ ಮೀಡಿಯಂ ಸ್ಕೂಲ್ ಸುತ್ತಿಗೆ ಬೆಳ್ಳಿಯ ಪದಕವನ್ನು ತನ್ನದಾಗಿಸಿಕೊಂಡಂತಹ ಕೆನರಾ ಹೈಸ್ಕೂಲ್ ಪೂರ್ವ 3.4 ಸೆಕೆಂಡ್ಗಳೊಂದಿಗೆ ಬೆಳ್ಳಿಯ ಪದಕ. ಜಿಲ್ಲೆಯ ವಾಲಿಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಮಾರ್ ಅವರು ಈ ವಿದ್ಯಾರ್ಥಿಗಳನ್ನು ಗೌರವಿಸ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷರು ಶ್ರೀಯುತ ಸತೀಶ್ ಕುಮಾರ್ ಅವರು ಈ ವಿದ್ಯಾರ್ಥಿಗಳನ್ನು ಗೌರವಿಸ್ತಾ ಇದ್ದಾರೆ. ಬೆಳ್ಳಿಯ ಪದಕ, ಪ್ರಶಸ್ತಿ ಪತ್ರದೊಂದಿಗೆ ವಿದ್ಯಾರ್ಥಿಗಳಿಗೆ ಗೌರವ. ಪ್ರಥಮ ಸ್ಥಾನವನ್ನ ಪಡೆದಂತಹ ವಿದ್ಯಾಸಂಸ್ಥೆ ಸೆಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆ ಕುಲಶೇಖರ್, ಸೆಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಕುಲಶೇಖರ್ 3.37.6 ಸೆಕೆಂಡ್ಗಳೊಂದಿಗೆ ಪ್ರಥಮ ಸ್ಥಾನವನ್ನ, ದೊಡ್ಡ ಚಪ್ಪಾಳೆಯೊಂದಿಗೆ ಗೌರವವನ್ನ ಸಲ್ಲಿಸಬೇಕು. 4x400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಂತಹ ಹೆಮ್ಮೆಯ ವಿದ್ಯಾಸಂಸ್ಥೆ ಸೆಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಸಂಸ್ಥೆ ಕುಲಶೇಖರ್. ವಿದ್ಯಾರ್ಥಿಗಳನ್ನು ಗೌರವಿಸಿದಂತಹ ನಮ್ಮ ಎಲ್ಲ ಅತಿಥಿಗಳನ್ನ ಕೂಡ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಸಲ್ಯೂಟ್. ಆರ್ಡರ್. ಥ್ಯಾಂಕ್ ಯು. ನಮ್ಮ ಕ್ರೀಡಾಭಿಮಾನಿಗಳು ನಿನ್ನೆ ಮತ್ತು ಇವತ್ತು ದಕ್ಷಿಣ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಕ್ರೀಡಾಕೂಟ ಬಹಳ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಊಟದ ದೃಷ್ಟಿಯಲ್ಲಿ, ತಿಂಡಿಯ ದೃಷ್ಟಿಯಲ್ಲಿ ಅಂತೂ ಬಹಳ ಟಾಪ್ 100% ಅಂತೇಳಿ ರಿಸಲ್ಟ್ ಬಂದಿದೆ. ನಮಗೆ ತುಂಬ ಸಂತೋಷ. ಬಹಳ ಅತ್ಯುತ್ತಮವಾದ ವಾತಾವರಣ ನಮಗೆ ದೇವರು ಒಳ್ಳೆ ರೀತಿಯಲ್ಲಿ ಅನುಗ್ರಹ ನೀಡಿದ್ದಾರೆ. 2 ದಿನ ಉತ್ತಮವಾದ ವಾತಾವರಣದಲ್ಲಿ ಎಲ್ಲ ಮಕ್ಕಳು ನೀವು ಕಳೆದಿದ್ದೀರಿ. ಕೆಲವು ಮಕ್ಕಳಂತೂ ಸುಮಾರು 100ರಷ್ಟು ಮಕ್ಕಳು ನಿನ್ನೆ ರಾತ್ರಿ ಕೂಡ ಇಲ್ಲೇ ಹಾಲ್ಟ್ ಆಗಿ ಊಟ ಎಲ್ಲ ಮಾಡಿ ಬೆಳಗ್ಗೆ ಬೇಗ ಸರಿಯಾದ ಸಮಯಕ್ಕೆ ಆಗಮಿಸಿ ಎಲ್ಲ ಸ್ಪರ್ಧೆಯನ್ನ ಅಚ್ಚುಕಟ್ಟಾಗಿ ನಡೆಸಲಿಕ್ಕೆ ಸಹಕಾರ ಮಾಡಿದಿರಿ. ನಿಮಗೆಲ್ಲರಿಗೂ ಕೂಡ ವಿಶೇಷವಾಗಿ ನಿಮ್ಮ ಪೋಷಕರು ಕೂಡ ತುಂಬಾ ಮಂದಿ ಬಂದಿದ್ರು. ನಿಮ್ಮ ಪೋಷಕರು ಶಿಸ್ತಿನಿಂದ ನಮ್ಮೊಂದಿಗೆ ಭಾಗವಹಿಸಿದ್ದಾರೆ. ಅವರಿಗೆ ಇಲ್ಲಿ ಸಂಘಟಕರ ವತಿಯಿಂದ ಇಲ್ಲಿ ನಡೆದಿರುವ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಪ್ರಪ್ರಥಮವಾಗಿ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಇದು ಸಮಾರೋಪ ಸಮಾರಂಭ ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿರುವಂತಹ ಕಾರ್ಯಕ್ರಮ. ಇಲ್ಲಿ ಯಾರು ಮಾತನಾಡುವುದಿಲ್ಲ, ಖಂಡಿತ ನೀವೇನು ಟೆನ್ಷನ್ ಮಾಡ್ಲಿಕ್ಕಿಲ್ಲ. ಕೇವಲ 10 ನಿಮಿಷದಲ್ಲಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತೇವೆ. ವಿಶೇಷವಾಗಿ ಈ ಒಂದು ಸಮಾರೋಪ ಸಮಾರಂಭದ ಸಭಾಧ್ಯಕ್ಷತೆಯನ್ನ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ಆಗಿರುವಂತಹ ಶ್ರೀಯುತ ಭುವನೇಶ್ ಜಿ ಅವರು ಸಭಾಧ್ಯಕ್ಷತೆ ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತೇಳಿ ಬಹಳ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತಾ ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಆತ್ಮೀಯರೇ, ಪ್ರದೀಪ್ ಡಿಸೋಜ ಹೆಸರು ಹೇಳಿದ ಕೂಡಲೇ ಯಾರಿಗೂ ಗೊತ್ತಿಲ್ಲ ಅಂತೇಳಿ ಹೇಳುವವರು ಯಾರಿಲ್ಲ. ನಮ್ಮ ಜಿಲ್ಲೆ ಮತ್ತು ಈಗ ರಾಜ್ಯದಲ್ಲಿ ಅತ್ಯುತ್ತಮ ಒಬ್ಬ ಸಂಘಟಕರು, ಅತ್ಯುತ್ತಮ ಒಬ್ಬ ಮಾಜಿ ಕ್ರೀಡಾಪಟುಗಳು, ಎಲ್ಲ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಕ್ರೀಡಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಂತ ಒಬ್ಬ ನುರಿತ ಒಬ್ಬ ಕ್ರೀಡಾಭಿಮಾನಿಗಳು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಪ್ರದೀಪ್ ಡಿಸೋಜ ಅವರು ಸಹಾಯಕ ನಿರ್ದೇಶಕರು, ನಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮಂಗಳೂರು. ಅವರಿಗೆ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡಿಕೊಳ್ತಾ ಅವರು ಆತ್ಮೀಯವಾದ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತ. ಅವರು ನಮ್ಮ ಮಕ್ಕಳಿಗೆ ಎಲ್ಲರಿಗೂ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೇವೆ. ಇದೆ ನಿಮಗೆಲ್ಲ ಗೊತ್ತಿದೆ, ಇವತ್ತು ಹಲವಾರು ಮಕ್ಕಳಿಗೆ ಇವತ್ತು ರಾಜ್ಯ ಮಟ್ಟದಲ್ಲಿ ತನಕ ವೇದಿಕೆಯನ್ನು ಕಲ್ಪಿಸಿಕೊಡುವಲ್ಲಿ ಸಹಕಾರಿಯಾದದ್ದು ನಮ್ಮ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಸಂಸ್ಥೆ. ಸತೀಶ್ ನಮ್ಮೊಂದಿಗಿದ್ದಾರೆ. ಸತೀಶ್ ಅವರು ಹಗಲಿರುಳು ದುಡಿತಾ ಇದ್ದಾರೆ ಇಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವಲ್ಲಿ. ಪ್ರತಿ ತಾಲೂಕಲ್ಲಿ ಅಂಡರ್ 14, ಅಂಡರ್ 19, ಅಂಡರ್ 17 ಎನ್ನುವಂತಹ
ಒಂದು ಕಲ್ಪನೆ ಇಟ್ಟುಕೊಂಡು ಹಲವು ಮಕ್ಕಳಿಗೆ ಒಂದು ಒಳ್ಳೆ ಪಂದ್ಯಾಟವನ್ನು ಏರ್ಪಾಡು ಮಾಡುವಂಥ ರಾಜ್ಯ ರಾಷ್ಟ್ರ ಮಟ್ಟದ ಪಂದ್ಯಾಕೂಟಗಳು ಕೂಡ ಮಾಡುವಲ್ಲಿ ಸಂಪೂರ್ಣವಾಗಿ ಸಹಕಾರ ಮಾಡ್ತಾ ಬಂದವರು ಶ್ರೀಯುತ ಸತೀಶ್ ಅವರು ನಮ್ಮೊಂದಿಗಿದ್ದಾರೆ. ಮುಖ್ಯ ಅತಿಥಿ ಸ್ಥಾನದಲ್ಲಿ ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಬ್ಬರು ಶಂಕರ್ ಶೆಟ್ಟಿ ಅವರು, ನಾನು ಈಗಾಗಲೇ ಪ್ರಸ್ತಾವಿಸಿದಂತೆ ಜಿಲ್ಲೆಯಲ್ಲಿ ಅವರೊಬ್ಬ ಅತ್ಯುತ್ತಮ ವಾಲಿಬಾಲ್ ಕ್ರೀಡಾಪಟು, ಮಾಜಿ ವಾಲಿಬಾಲ್ ಕ್ರೀಡಾಪಟು, ನಮ್ಮ ವಾಲಿಬಾಲ್ ಅಸೋಸಿಯೇಷನ್ ಜಿಲ್ಲಾ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ಶಂಕರ್ ಶೆಟ್ಟಿ ಅವರು ಕೂಡ ಉತ್ತಮ ರೀತಿಯಲ್ಲಿ ವಾಲಿಬಾಲ್ ಸಂಘಟನೆಗೆ ತನ್ನ ಕೈ ಜೋಡಿಸಿಕೊಂಡಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳ ಅಭ್ಯಾಗತರಾಗಿ ನಮ್ಮೊಂದಿಗೆ ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಶಂಕರ್ ಶೆಟ್ಟಿ ಅವರು ಈಗಾಗಲೇ ತೆರಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಪ್ರೀತಿಯ ಸ್ವಾಗತ. ವಿಶೇಷವಾಗಿ ಮಾಜಿ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಗಳು, ನಮಗೆಲ್ಲರಿಗೂ ಮಾರ್ಗದರ್ಶಕರು, ಎಲ್ಲ ಕ್ರೀಡಾಕೂಟಕ್ಕೆ ಕರೆದ ತಕ್ಷಣ ಆಗಮಿಸಿ ನಮಗೆ ಶುಭವನ್ನ ಕೋರುವಂಥದ್ದು, ತನ್ನಿಂತಾನದ ಮಾರ್ಗದರ್ಶನ ನೀಡ್ತಾ ಬಂದವರು ನಮ್ಮ ಗೋಪಾಲ್ ಸರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನ ಬಯಸ್ತೇವೆ. ಬಂಧುಗಳೇ, ನಮ್ಮ ಈ ಕ್ರೀಡಾಕೂಟ ಅತ್ಯುತ್ತಮವಾಗಿ ನೆರವೇರಬೇಕು ಅಂತಂದ್ರೆ ಅದು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘಟನೆ ಹೇಳ್ತಾರೆ. ನಿಮಗೆಲ್ಲರಿಗೂ ಗೊತ್ತಿದೆ, ಆ ಸಂಘಟನೆ ಬಗ್ಗೆ ಗೊತ್ತಿದೆ. ಎಲ್ಲ ಪ್ರತಿ ತಾಲೂಕಲ್ಲಿ ಕೂಡ ಅತ್ಯುತ್ತಮವಾಗಿ ಕೆಲಸ ಕಾರ್ಯಗಳನ್ನ ಕ್ರೀಡಾಪಟುಗಳಿಗೆ, ಕ್ರೀಡಾಭಿಮಾನಿಗಳಿಗೆ, ಈ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹ ಕೊಡುತ್ತಾ ಕ್ರೀಡೆ ಉನ್ನತ ಆಗಬೇಕು ಅಂತೇಳಿ ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಮಾಡ್ತಾ ಇವತ್ತಿನ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಯಶಸ್ವಿಗೊಳಿಸುವಲ್ಲಿ ಸಂಪೂರ್ಣವಾದ ತಯಾರಿಯನ್ನು ಮಾಡಿಕೊಂಡು ಸಮಾಪ್ತಿಗೊಳ್ಳುವಲ್ಲಿ ನಮಗೆಲ್ಲರಿಗೂ ಸಹಕಾರ ಮಾಡಿದವರು, ಮಾರ್ಗದರ್ಶನ ನೀಡಿದವರು, ಸ್ವತಃ ದುಡಿದವರು ಶ್ರೀಮತಿ ಲಿಲ್ಲಿ ಪಾಯಸ್ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಪ್ರಧಾನ ಕಾರ್ಯದರ್ಶಿಗಳು, ಅತ್ಯುತ್ತಮ ಒಬ್ಬ ಕ್ರಿಯಾಶೀಲ ನಾಯಕರು, ಮಂಗಳೂರು ಉತ್ತರ ದೈಹಿಕ ಸಂಘದ ಗೌರವಾಧ್ಯಕ್ಷರು ಕೂಡ ಹೌದು. ಈ ಕ್ರೀಡಾಕೂಟದ ಸಂಯೋಜನೆಯಲ್ಲಿ ಸನ್ನಿಹಿತ ತಾನಾದ ಸಹಕಾರವನ್ನ, ಮಾರ್ಗದರ್ಶನವನ್ನ, ಕೆಲಸವನ್ನ ಮಾಡಿದಂತ ಹರೀಶ್ ರೈಗಳು ನಮ್ಮೊಂದಿಗಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನ ಬಯಸ್ತೇನೆ. ನಮ್ಮ ಕಾರ್ಯಾಧ್ಯಕ್ಷರು, ನಮ್ಮ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಮಾಮಚ್ಚನ್ ಅವರು, ಮಂಗಳೂರು ಎಲ್ಲ ಭಾಗದಲ್ಲಿ ಕೂಡ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ವತಿಯಿಂದ ನಡೆಯತಕ್ಕಂಥ ಪುತ್ತೂರು ವಿಭಾಗದಲ್ಲಿ ನಡೆಯುವಂತಹ ಎಲ್ಲ ಕ್ರೀಡಾಕೂಟಗಳು ಬಹಳ ಅಚ್ಚುಕಟ್ಟಾಗಿ ಸಂಘಟನೆ ಮಾಡಿದವರು. ರಾಜ್ಯ ರಾಷ್ಟ್ರ ಮಟ್ಟದ ಕ್ರೀಡಾಕೂಟ, ಕರಾಟೆ ಆಗಿರ್ಬೋದು, ಯೋಜನೆ ಮೇಳ ಆಗಿರ್ಬೋದು, ಅದೆಷ್ಟೋ ಕ್ರೀಡಾಕೂಟಗಳನ್ನು ಅಚ್ಚುಕಟ್ಟಾಗಿ ಸಂಘಟನೆ ಮಾಡುವಲ್ಲಿ ಉತ್ತಮ ಸಂಘಟಕ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಂತ ಮಾಮಚ್ಚನ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೂಡ ಬಯಸ್ತೇನೆ. ಹಾಗೂ ಎಲ್ಲ ತಾಲೂಕುಗಳು, ವಿಶೇಷವಾಗಿ ಮಂಗಳೂರು ಉತ್ತರದ ಒಬ್ಬ ಕ್ರಿಯಾಶೀಲ ಅಧ್ಯಕ್ಷ ಶ್ರೀಯುತ ನಿತಿನ್ ಕುಮಾರ್ ಆರ್ ಪುತ್ರನವರಿದ್ದೀರಿ, ತಮಗೂ ಸ್ವಾಗತ. ಕಡಬ ತಾಲೂಕಿನ ಬಾಲಕೃಷ್ಣರವರಿದ್ದರು, ತಮಗೂ ಪ್ರೀತಿಯ ಆದರದ ಸ್ವಾಗತವನ್ನು ಬಯಸ್ತೇನೆ. ವಿಶೇಷವಾಗಿ ಪುತ್ತೂರು ತಾಲೂಕಿನ ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಕರು, ನಮ್ಮ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಗೌರವಾನ್ವಿತ ಅಧ್ಯಕ್ಷರು ಆಗಿರುವಂತಹ ಎ.ವಿ. ಚಕ್ರಪಾಣಿ ಅವರು ನಮ್ಮೊಂದಿಗಿದ್ದಾರೆ. ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಕೊನೆಯಲ್ಲಿ ಸ್ವಾಗತ ಮಾಡುವಂಥದ್ದು ನಮ್ಮ ರಾಜ್ಯ ತಂಡ, ನಮ್ಮ ರಾಜ್ಯ ಸಂಘದ ಕ್ರಿಯಾಶೀಲ ಸಂಘಟನಾ ಕಾರ್ಯದರ್ಶಿಗಳು, ಮಂಗಳೂರು ದಕ್ಷಿಣದಲ್ಲಿ, ಮಂಗಳೂರು ಉತ್ತರದಲ್ಲಿ ಒಂದು ದೈಹಿಕ ಶಿಕ್ಷಣ ಸಂಘವನ್ನ ಅತ್ಯುತ್ತಮವಾಗಿ ಮುನ್ನಡೆಸಿಕೊಂಡು ಹೋಗುವಲ್ಲಿ ವಿಶೇಷವಾದ ಕಾಣಿಕೆ ನೀಡಿದವರು ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ನಮ್ಮ ಸಹಾಯಕರಾಗಿ ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಶ್ರೀಯುತ ವಿನೋದ್ ಕುಮಾರ್ ಸೂರಿಂಜೆ ಅವರಿದ್ದೀರಿ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಅದೆಷ್ಟೋ ಮಕ್ಕಳನ್ನು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿನುಗುವ ತಾರೆಯಾಗಿ ಮಾಡಿದಂತಹ ಒಬ್ಬ ಅತ್ಯುನ್ನತ ತರಬೇತುದಾರ ಅಂತ ಹೇಳಿದ್ರೆ ಅದು ದಿನೇಶ್ ಕುಂದರ್ ಸರ್ ಅವರಿದ್ದಾರೆ. ಅವರ ಇರುವಿಕೆಯನ್ನು ಬಹಳ ಗೌರವಪೂರ್ವಕವಾಗಿ ಗುರುತಿಸಿದ್ದೇವೆ. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಹಾಗೆ ಶ್ರೀಯುತ ದಾಮೋದರ್ ಸರ್ ಕೋಚ್ ಇದ್ರು, ಬನ್ನಿ. ಹಾಗೆ ನಮ್ಮ ದೇವಣ್ಣ ಅವರು ಕೋಚ್ ಅವರು ಇದ್ರು, ಬನ್ನಿ ದಯವಿಟ್ಟು. ಯಶವಂತ್ ಅವರು, ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಒಬ್ಬ ನುರಿತ ಕ್ರಿಯಾಶೀಲ ತರಬೇತುದಾರ ಶ್ರೀಯುತ ಯಶವಂತ್ ಅವರು, ಮಂಗಳೂರು ಯೂನಿವರ್ಸಿಟಿಯ ಕೋಚ್, ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ರಕ್ಷಿತ್ ಇದ್ದಾರೆ, ಭಕ್ಷಿತ್ ಅವರು ನಮ್ಮೊಂದಿಗಿದ್ದಾರೆ. ಇಲ್ಲಿ ನೆರೆದಿರುವಂತಹ ಎಲ್ಲರನ್ನು ಸ್ವಾಗತ ಮಾಡಲಿಕ್ಕೆ ಬಹಳ ಸಮಯದ ಅಭಾವವಾಗ್ತದೆ. ದಯವಿಟ್ಟು ಇಲ್ಲಿ ಆಗಮಿಸಿದಂತೆ ಎಲ್ಲ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು, ವಿವಿಧ ತಾಲೂಕುಗಳಿಂದ ಬಂದಿರುವಂತಹ ಎಲ್ಲರನ್ನು ಕೂಡ, ಕ್ರೀಡಾಭಿಮಾನಿಗಳನ್ನ, ದಾಖಲೆ ವಿಭಾಗದಲ್ಲಿ ನಮ್ಮ ಸುನೀಲ್ ಮಿರಾಂದ ಅವರ ಒಂದಿಗೆ ಸಹಕಾರ ಮಾಡಿದಂತೆ ಎಲ್ಲ ನುರಿತ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ, ಹೊಸಕೊರಲ್ ದೃಶ್ಯ ಮಾಧ್ಯಮದವರಿಗೆ, ನಿಮಗೆಲ್ಲರಿಗೂ, ಗಂಗಾಧರ್ ಅವರಿಗೂ ಪ್ರೀತಿಯ ಸ್ವಾಗತ ಬಯಸ್ತಾ ನನ್ನ ಸ್ವಾಗತ ಕಾರ್ಯಕ್ರಮಗೊಳಿಸ್ತೇನೆ. ಇದೀಗ ಬಹುಮಾನ ವಿತರಣಾ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಗಿಂತ ಮುಂಚೆ ಭುವನೇಶ್ ಅವರು ಒಂದು ಎರಡು ಮಾತುಗಳನ್ನು ಆಡ್ತಾರೆ. ಇಂಥ ಒಂದು ಅದ್ಭುತವಾದ ಸಂಘಟನೆಯನ್ನು ಮಾಡಿರುವಂತಹ ನಮ್ಮ ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಲಿಲ್ಲಿ ಪಾಯಸ್ರವರು, ಕಾರ್ಯದರ್ಶಿಯವರಾದ ಹರೀಶ್ ಕುಮಾರ್ ಅವರು, ಆಮೇಲೆ ನಮ್ಮ ತ್ಯಾಗಂ ಸರ್ ಅವರು,
ಇವರಿಗೆ ವಿಶೇಷವಾದ ಧನ್ಯವಾದಗಳನ್ನು ನಾನು ಇಲಾಖಾ ಪರವಾಗಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಇದ್ದ ಮಕ್ಕಳು ಅವರಿಗೆ ಒಂದು ಜೋರಾದ ಚಪ್ಪಾಳೆ ತಟ್ಟಿ. ಯಾಕೆ ಅಂತೇಳಿದರೆ ಇಂಥ ಅವಕಾಶವನ್ನು ಕೇವಲ 10 ದಿವಸದಲ್ಲಿ ನಿಮಗೆ ಅಸಾಧ್ಯವಾದನ್ನು ಸಾಧ್ಯ ಮಾಡಿಕೊಟ್ಟಿದ್ದಾರೆ. ಮತ್ತು ಅದಕ್ಕಾಗಿ ಎಲ್ಲ ತಾಲೂಕಿನ ದೈಹಿಕ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಣ ಪರಿವೀಕ್ಷಕರು ಎಲ್ಲರೂ ಅವರಿಗೆ ಸಹಕಾರ ನೀಡಿದ್ದಾರೆ. ಆ ಸಹಕಾರಕ್ಕಾಗಿ ಮತ್ತೊಮ್ಮೆ ಇಲಾಖಾ ಪರವಾಗಿ ಧನ್ಯವಾದವನ್ನು ಸಮರ್ಪಿಸಿಕೊಂಡು ನಾನು ನಿಮಗೊಂದು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಏನು ವಿಜೇತರಾಗಿದ್ದೀರಿ ವಿದ್ಯಾರ್ಥಿಗಳು, ಅವರು ಅಂಡರ್ 17 ಅಂದರೆ ಪ್ರೌಢಶಾಲಾ ವಿದ್ಯಾರ್ಥಿಗಳು 7ನೇ ತಾರೀಕು ರಾತ್ರಿ ನಮ್ಮ ಮಂಗಳೂರಿನಿಂದ ಬಸ್ ಹೊರಡ್ತದೆ. ಆ ಬಸ್ಸಲ್ಲಿ ನೀವು ಬರಬೇಕಾಗ್ತದೆ. 8ನೇ ತಾರೀಕು ಅಲ್ಲಿ 10 ಗಂಟೆ ಒಳಗೆ ನಾವು ರಿಪೋರ್ಟನ್ನು ಮಾಡಲಿಕ್ಕೆ ಇರ್ತದೆ. 9 ಮತ್ತು 10ನೇ ತಾರೀಕಿಗೆ ನಿಮ್ಮ ಅಲ್ಲಿ ಕ್ರೀಡಾಕೂಟ ನಡೀತದೆ. ಇದು ಈ ಮಾಹಿತಿ ನಿಮಗೆ ಇರಲಿ, ಇದನ್ನು ನೀವು ಮನೆಗೆ ಹೋಗಿ ತಿಳಿಸಿ. ಅದೇ ರೀತಿ ಅಂಡರ್ 14 ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅವ್ರದ್ದು ಶಿವಮೊಗ್ಗದಲ್ಲಿ ಈ ಕ್ರೀಡಾಕೂಟ ನಡೀತದೆ. ಅದು 14ನೇ ತಾರೀಕು ಅಲ್ಲಿ ರಿಪೋರ್ಟ್ ಮಾಡುವಂಥದ್ದು, ಮತ್ತು 15 ಮತ್ತು 16ನೇ ತಾರೀಕಿಗೆ ಅವರ ಕ್ರೀಡಾಕೂಟ ನಡೆಯುವಂಥದ್ದು. ಈ ಮಾಹಿತಿ ನಿಮಗೆ ತಿಳಿಸಿ. ಮತ್ತು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾಳೆ ಮಧ್ಯಾಹ್ನದ ಒಳಗೆ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೇವೆ ನಾವು. ಒಟ್ಟಿನಲ್ಲಿ ಅಂಡರ್ 17 17ನೇ ತಾರೀಕು ರಾತ್ರಿ ಹೊರಡಲಿಕ್ಕೆ ಸಿದ್ಧರಾಗಿರಬೇಕು. ಅಂಡರ್ 14 ನೀವೇನಿದ್ರು 14ನೇ ತಾರೀಕು ನವೆಂಬರ್ 14ಕ್ಕೆ ನೀವು ಹೊರಡಲಿಕ್ಕೆ ಶಿವಮೊಗ್ಗ ಹೊರಡಲಿಕ್ಕೆ ರೆಡಿ ಇರಬೇಕು. ಈ ಮಾಹಿತಿಯನ್ನು ನೀಡುತ್ತಾ ಇಷ್ಟೊಂದು ಬಹಳ ಅಚ್ಚುಕಟ್ಟಾಗಿ ಬಹಳ ನೀಟಾಗಿ ನಡೆದಿರುವಂಥ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿಜೇತರಾದ ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸಿಕೊಂಡು, ಈ ವಿಜೇತ ವಿದ್ಯಾರ್ಥಿಗಳು ನಮ್ಮ ರಾಜ್ಯ ಮಟ್ಟದಲ್ಲಿ ವಿಜೇತರಾಗಿ ರಾಷ್ಟ್ರ ಮಟ್ಟದಲ್ಲಿ ವಿಜೇತರಾಗುವಂಥ ಅವಕಾಶ ನಿಮಗೆ ಸಿಗಲಿ ಅನ್ನೋ ಒಂದು ಶುಭ ಹಾರೈಕೆಯೊಂದಿಗೆ ಎಲ್ಲ ಗಣ್ಯ ಅತಿಥಿಗಳ ಅವರ ಪರವಾಗಿ ನಿಮಗೆ ಶುಭವನ್ನು ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಶ್ರೀಯುತ ದಿನೇಶ್ ಕುಂದರ್ ಸರ್ ಅವರಿಗೆ ನಾವು ಸ್ವಾಗತಿಸಲಿಲ್ಲ. ಮತ್ತೊಮ್ಮೆ ಅವರನ್ನ ಆತ್ಮೀಯವಾಗಿ ಲಿಲ್ಲಿ ಪಾಯಸ್ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಶಾಲು ಹೊದಿಸಿ ಅವರನ್ನ ಸ್ತುತಿ ಮಾಡ್ತೇನೆ. ಜೋರಾದ ಚಪ್ಪಾಳೆ ಬರಲಿ. 1000ದಷ್ಟು ಮಕ್ಕಳಿಗೆ ಕೋಚಿಂಗ್ ತರಬೇತಿ ನೀಡಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಕ್ಕಳನ್ನ ರಾಜ್ಯ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಳಿಸಿಕೊಟ್ಟಂತ ಒಬ್ಬ ಪ್ರತಿಭೆ, ಅವರಿಗೆ ಸ್ವಾಗತ. ದೇವನರು ದಯವಿಟ್ಟು ದೇವನೊಮ್ಮೆ ಬನ್ನಿ ವೇದಿಕೆಗೆ. ಮತ್ತೆ ಭಕ್ಷಿತ್ ಅವರು ಖೇಲೋ ಇಂಡಿಯಾ ಸಂಬಂಧಪಟ್ಟಾಗೆ ಒಳ್ಳೆಯ ತರಬೇತುದಾರರು ಭಕ್ಷಿತ್ ಅವರು ಕೂಡ ಎಲ್ಲಿದ್ರು ಬಂದು ನಮ್ಮ ಕಿರು ಸ್ವಾಗತವನ್ನ ಸ್ವೀಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಬಹುಮಾನ ವಿತರಣಾ ಕಾರ್ಯಕ್ರಮ ಇದನ್ನ ವಾಚಿಸಲಿಕ್ಕಿದ್ದಾರೆ ನಮ್ಮ ಕಾರ್ಯಾಧ್ಯಕ್ಷರು ಶ್ರೀಯುತ ಮಾಮಚ್ಚನ್ ಅವರು. ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗೌರವಾನ್ವಿತರೆ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಗೌರವಾನ್ವಿತರೆ, 2 ದಿನಗಳು ನಡೆದಂತಹ ಈ ಒಂದು ಕ್ರೀಡಾಕೂಟದ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಇದೀಗ ನೆರವೇರಿಸ್ತಾ ಇದ್ದೇವೆ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ ವಿಭಾಗದಲ್ಲಿ ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ಪಡೆದಂತಹ ವಿದ್ಯಾರ್ಥಿ ಸುಭಾಷ್ ಎಆರ್, ಆಳ್ವಾಸ್ ಆಂಗ್ಲ ಮಾಧ್ಯಮ ಶಾಲೆ, ಪುತ್ತಿಗೆ, ಮೂಡುಬಿದಿರೆ 13 ಅಂಕಗಳೊಂದಿಗೆ ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ಪಡ್ಕೊಂಡಿದ್ದಾನೆ. ತರಬೇತಿಗೊಳಿಸುತ್ತಿರುವಂತಹ ನಮ್ಮ ಹೆಮ್ಮೆಯ ತರಬೇತುದಾರರು ಶ್ರೀಯುತ ಕುಂದರ್ ಸರ್ ಅವರು ಈ ವಿದ್ಯಾರ್ಥಿಯನ್ನ ಗೌರವಿಸ್ತಾ ಇದ್ದಾರೆ. 13 ಅಂಕಗಳೊಂದಿಗೆ ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ಪಡ್ಕೊಂಡಿದ್ದಾರೆ. ಈ ಒಂದು ವಿಭಾಗದಲ್ಲಿ ಪ್ರಾಥಮಿಕ ಶಾಲಾ ಬಾಲಕರ ವಿಭಾಗದಲ್ಲಿ 23 ಅಂಕಗಳೊಂದಿಗೆ, ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ 23 ಅಂಕಗಳೊಂದಿಗೆ ಟೀಮ್ ಚಾಂಪಿಯನ್ಶಿಪ್ ಅನ್ನ, ತಂಡ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಂತಹ ತಂಡ ತಾಲೂಕು ಮಂಗಳೂರು ನಾರ್ತ್, ಮಂಗಳೂರು ಉತ್ತರ 23 ಅಂಕಗಳೊಂದಿಗೆ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ ವಿಭಾಗದಲ್ಲಿ 23 ಅಂಕಗಳೊಂದಿಗೆ ತಂಡ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಂತಹ ತಾಲೂಕು ಮಂಗಳೂರು ಉತ್ತರ. ದಯವಿಟ್ಟು ವಿದ್ಯಾರ್ಥಿಗಳು ಬನ್ನಿ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ ವಿಭಾಗದಲ್ಲಿ 2 ವಿದ್ಯಾರ್ಥಿಗಳು ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನ ಪಡ್ಕೊಂಡಿದ್ದಾರೆ. ಆತ್ಮಿ ಕೆಎಲ್ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ, ತೆಂಕಿಲ, ಪುತ್ತೂರು 10 ಅಂಕಗಳೊಂದಿಗೆ ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನ ಪಡೆದಿದ್ದಾರೆ. ಮಾಧ್ಯಮ ಶಾಲೆ ತೆಂಕಿಲ ಇಲ್ಲಿಯ ವಿದ್ಯಾರ್ಥಿನಿ 10 ಅಂಕಗಳೊಂದಿಗೆ ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ ಬಾಲಕರ ವಿಭಾಗದಲ್ಲಿ
ಆತ್ಮಿ KL. ನೀಡಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ರಕ್ಷಿತಾ ಮುತ್ತಪ್ಪ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ ಪುತ್ತಿಗೆ ಸುಮಾರು 10 ಅಂಕಗಳೊಂದಿಗೆ ರಕ್ಷಿತಾ ಮುತ್ತಪ್ಪ ಜುನ್ನಪ್ಪನವರ್ ಇವರು ಮೂಡುಬಿದಿರೆ ತಾಲೂಕಿನವರು 10 ಅಂಕಗಳೊಂದಿಗೆ ವೈಯಕ್ತಿಕ ತಂಡ ಪ್ರಶಸ್ತಿಯನ್ನು ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ಪಡ್ಕೊಂಡಿದ್ದಾರೆ. ಹದಿನಾಲ್ಕರ ವಯೋಮಾನದ 8ನೇ ತರಗತಿ ವಿಭಾಗದ ಬಾಲಕರ ವಿಭಾಗದಲ್ಲಿ ಒಂದು ನಿಮಿಷ ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ ತಂಡ ಪ್ರಶಸ್ತಿ 23 ಅಂಕಗಳೊಂದಿಗೆ ಮೂಡುಬಿದ್ರೆ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ ವಿಭಾಗದಲ್ಲಿ 23 ಅಂಕಗಳೊಂದಿಗೆ ಮೂಡುಬಿದ್ರೆ ತಾಲೂಕು ತಂಡ ಪ್ರಶಸ್ತಿಯನ್ನು ಟೀಮ್ ಚಾಂಪಿಯನ್ಶಿಪ್ ಅನ್ನು ಪಡ್ಕೊಂಡಿದೆ. ದಯವಿಟ್ಟು ವಿದ್ಯಾರ್ಥಿಗಳು ಕೂಡಲೇ ಬನ್ನಿ. ಮೂಡುಬಿದ್ರೆ ತಾಲೂಕು 23 ಅಂಕಗಳೊಂದಿಗೆ. ಹದಿನಾಲ್ಕರ ವಯೋಮಾನದ ಬಾಲಕರ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಅನ್ನು ಪಡ್ಕೊಂಡಂತಹ ಕೌಶಿಕ್ ಶೆಟ್ಟಿಗಾರ್ ಆಳ್ವಾಸ್ ಕನ್ನಡ ಮೀಡಿಯಂ ಸ್ಕೂಲ್ ಪುತ್ತಿಗೆ ಮೂಡುಬಿದ್ರೆ 10 ಅಂಕಗಳೊಂದಿಗೆ. ಕೌಶಿಕ್ P ಶೆಟ್ಟಿಗಾರ್ ಆಳ್ವಾಸ್ ಕನ್ನಡ ಮೀಡಿಯಂ ಸ್ಕೂಲ್ ಪುತ್ತಿಗೆ ಈತ 10 ಅಂಕಗಳೊಂದಿಗೆ ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ತನ್ನದಾಗಿಸಿಕೊಂಡಿದ್ದಾರೆ. ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. 2 ಸ್ಪರ್ಧೆಗಳಲ್ಲಿ 10 ಅಂಕಗಳೊಂದಿಗೆ ವೈಯಕ್ತಿಕ ಚಾಂಪಿಯನ್ಶಿಪ್. ಅದೇ ರೀತಿ ಈ ಒಂದು ಸ್ಪರ್ಧೆಯಲ್ಲಿ ಆದಿತ್ಯ, ಈ ಒಂದು ವಿಭಾಗದಲ್ಲಿ ಆದಿತ್ಯ 14ರ ವಯೋಮಾನದ ಆಳ್ವಾಸ್ ಆಂಗ್ಲ ಮಾಧ್ಯಮ ಶಾಲೆ ಪುತ್ತಿಗೆ ಮೂಡುಬಿದಿರೆ 10 ಅಂಕಗಳೊಂದಿಗೆ ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ಪಡ್ಕೊಂಡಿದ್ದಾರೆ. 14ರ ವಯೋಮಾನದ ಈ ವಿಭಾಗದಲ್ಲಿ ಇಬ್ಬರು ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ತನ್ನದಾಗಿಸಿಕೊಂಡಿದ್ದಾರೆ. ವಿಶೇಷವಾಗಿ ಅಭಿನಂದನೆಗಳು. ಹದಿನಾಲ್ಕರ ವಯೋಮಾನದ ಬಾಲಕರ ತಂಡ ಪ್ರಶಸ್ತಿ ಮೂಡುಬಿದಿರೆ ತಾಲೂಕು 33 ಅಂಕಗಳೊಂದಿಗೆ 14ರ ವಯೋಮಾನದ ಬಾಲಕರ ತಂಡ ಪ್ರಶಸ್ತಿಯನ್ನು ಮೂಡುಬಿದಿರೆ ತಾಲೂಕು ತನ್ನದಾಗಿಸಿಕೊಂಡಿದೆ. ವಿಶೇಷವಾಗಿ ಅಭಿನಂದನೆಗಳು. ಚಪ್ಪಾಳೆ ತಟ್ಟಿ ಮಕ್ಕಳೇ. 14ರ ವಯೋಮಾನದ ಬಾಲಕಿಯರ ವಿಭಾಗದಲ್ಲಿ ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ತನ್ನದಾಗಿಸಿಕೊಂಡಂತಹ ನಮ್ಮ ಹೆಮ್ಮೆಯ ವಿದ್ಯಾರ್ಥಿ ಜಯಲಕ್ಷ್ಮಿ ಇನ್ಫ್ಯಾಂಟ್ ಮೇರಿ ಆಂಗ್ಲ ಮಾಧ್ಯಮ ಶಾಲೆ ಕಾಟಿಪಳ್ಳ ಮಂಗಳೂರು ಉತ್ತರ 11 ಅಂಕಗಳೊಂದಿಗೆ ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ಪಡೆದಂತಹ ನಮ್ಮ ವಿದ್ಯಾರ್ಥಿನಿ ಜಯಲಕ್ಷ್ಮಿ ಇನ್ಫ್ಯಾಂಟ್ ಮೇರಿ ಆಂಗ್ಲ ಮಾಧ್ಯಮ ಶಾಲೆ ಕಾಟಿಪಳ್ಳ ಮಂಗಳೂರು ನಾರ್ತ್ ಇವರು 11 ಅಂಕಗಳೊಂದಿಗೆ ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ತನ್ನದಾಗಿಸಿಕೊಂಡಿದ್ದಾರೆ. ಹದಿನಾಲ್ಕರ ವಯೋಮಾನದ ಬಾಲಕಿಯರ ತಂಡ ಪ್ರಶಸ್ತಿಯನ್ನು ಪಡೆಕೊಂಡಂತಹ ತಾಲೂಕು ಮೂಡುಬಿದ್ರೆ 26 ಅಂಕಗಳೊಂದಿಗೆ 14ರ ವಯೋಮಾನದ ಬಾಲಕಿಯರ ವಿಭಾಗದಲ್ಲಿ 26 ಅಂಕಗಳೊಂದಿಗೆ ಮೂಡುಬಿದ್ರೆ ತಂಡ ಮೂಡುಬಿದ್ರೆ ತಾಲೂಕು
ತಂಡ ಪ್ರಶಸ್ತಿಯನ್ನು ತಂದಾಗಿಸಿಕೊಂಡಿದೆ. ಹದಿನೇಳರ ವಯೋಮಾನದ ಬಾಲಕರ ವೈಯಕ್ತಿಕ ಸ್ಪರ್ಧೆಯಲ್ಲಿ ಇಬ್ಬರು ವೈಯಕ್ತಿಕ ಸ್ಪರ್ಧೆಯಲ್ಲಿ ಚಾಂಪಿಯನ್ಶಿಪ್ ಅನ್ನು ಪಡ್ಕೊಂಡಿದ್ದಾರೆ. ಸಮೃತ್ ಸಂಜೀವ್ ಕುಮಾರ್ ಹೊಸಮನಿ, ಆಲ್ವಾಸ್ ಕನ್ನಡ ಮೀಡಿಯಂ ಸ್ಕೂಲ್ ಪುತ್ತಿಗೆ. ಈತ 15 ಅಂಕಗಳೊಂದಿಗೆ ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ಪಡ್ಕೊಂಡಿದ್ದಾನೆ. ಈತನಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸಮೃತ್ ಸಂಜೀವ್ ಕುಮಾರ್ ಹೊಸಮನಿ, ಆಲ್ವಾಸ್ ಕನ್ನಡ ಮೀಡಿಯಂ ಸ್ಕೂಲ್ ಪುತ್ತಿಗೆ. ಈತ ಮೂಡಬಿದ್ರೆ ತಾಲೂಕಿನ ಪ್ರತಿನಿಧಿಸಿದಂತಹ ಹೆಮ್ಮೆಯ ವಿದ್ಯಾರ್ಥಿ 15 ಅಂಕಗಳೊಂದಿಗೆ ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ತಂದಾಗಿಸಿಕೊಂಡಿದ್ದಾನೆ. 17ರ ವಯೋಮಾನದ ಬಾಲಕರ ವಿಭಾಗದಲ್ಲಿ ಆಯುಷ್ ಪ್ರಜ್ವಲ್, ಸೈಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆ ಕುಲಶೇಖರ್, ಮ್ಯಾಂಗ್ಳೂರು ಸೌತ್, ಮಂಗಳೂರು ಉತ್ತರ ವಿಭಾಗದ ತಾಲೂಕಿನ ಹೆಮ್ಮೆಯ ವಿದ್ಯಾರ್ಥಿ ಆಯುಷ್ ಪ್ರಜ್ವಲ್, ಸೈಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆ ಕುಲಶೇಖರ. ಈತ 15 ಅಂಕಗಳೊಂದಿಗೆ ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ತಂದಾಗಿಸಿಕೊಂಡಿದ್ದಾರೆ. ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. 17ರ ವಯೋಮಾನದ ಬಾಲಕರ ವಿಭಾಗದಲ್ಲಿ ತಂಡ ಪ್ರಶಸ್ತಿಯನ್ನ 65 ಅಂಕಗಳೊಂದಿಗೆ ತಂಡ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ತಾಲೂಕು ಮೂಡಬಿದ್ರೆ. ಹದಿನೇಳರ ವಯೋಮಾನದ ಬಾಲಕಿಯರ ವಿಭಾಗದಲ್ಲಿ 3 ಮಂದಿ ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ಪಡ್ಕೊಂಡಿದ್ದಾರೆ. 17ರ ವಯೋಮಾನದ ಬಾಲಕಿಯರ ವಿಭಾಗದಲ್ಲಿ 10 ಅಂಕಗಳನ್ನು ಹೊಂದಿಗೆ ನಾಗಿನಿ, ಆಲ್ವಾಸ್ ಆಂಗ್ಲ ಮಾಧ್ಯಮ ಶಾಲೆ ಪುತ್ತಿಗೆ. ಈಕೆ ಮೂಡುಬಿದಿರೆ ತಾಲೂಕನ್ನು ಪ್ರತಿನಿಧಿಸಿ 10 ಅಂಕಗಳೊಂದಿಗೆ ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ತನ್ನದಾಗಿಸಿಕೊಂಡಿದ್ದಾರೆ. ವಿಶೇಷವಾಗಿ ಅಭಿನಂದನೆಗಳು. 17ರ ವಯೋಮಾನದ ಬಾಲಕಿಯರ ವಿಭಾಗದಲ್ಲಿ 17ರ ವಯೋಮಾನದ ಬಾಲಕಿಯರ ವಿಭಾಗದಲ್ಲಿ GM ಕೀರ್ತಿ, ವಿವೇಕಾನಂದ ಕನ್ನಡ ಮಾಧ್ಯಮ ತೆಂಕಿಲ ಪುತ್ತೂರು. ಈಕೆ 10 ಅಂಕಗಳೊಂದಿಗೆ ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ತಂದಾಗಿಸಿಕೊಂಡಿದ್ದಾರೆ. ಇದೀಗ 17 ವರ್ಷ ಮಿತಿಯೊಳಗಿನ ಬಾಲಕಿಯರ ವಿಭಾಗದಲ್ಲಿ ತಂಡ ಪ್ರಶಸ್ತಿಯನ್ನು ಪಡ್ಕೊಂಡವರು ಮೂಡಬಿದ್ರೆ. ಸುಮಾರು 77 ಅಂಕಗಳೊಂದಿಗೆ ಮೂಡಬಿದ್ರೆ ತಂಡವು ತಂಡ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ. ಜೋರಾದ ಚಪ್ಪಾಳೊಂದಿಗೆ ಆಲ್ವಾಸ್ ಮಕ್ಕಳನ್ನ ಅಭಿನಂದನೆ ಮಾಡೋಣ. ತಂಡ ಪ್ರಶಸ್ತಿ ಇದು ಆಲ್ವಾಸ್ 17 ವರ್ಷ ಮಿತಿಯೊಳಗಿನ ಬಾಲಕಿಯರ ವಿಭಾಗದಲ್ಲಿ ತಂಡ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಂತ ತಂಡ ಅದು ಮೂಡಬಿದ್ರೆ ತಾಲೂಕು, ಅಲ್ಲಿನ ಆಲ್ವಾಸ್ ವಿದ್ಯಾರ್ಥಿಗಳು. ಅಭಿನಂದನೆಗಳು. ಮುಂದಕ್ಕೆ ಓವರ್ ಚಾಂಪಿಯನ್ಶಿಪ್ ಸಮಗ್ರ ಪ್ರಶಸ್ತಿ. ದಯವಿಟ್ಟು ಅಲ್ಲಿ ಪುತ್ತೂರಿನ ಕೀರ್ತಿ ಬರಲಿಲ್ಲ, ಅವರ ಪರವಾಗಿ ಚಕ್ರಪಾಣಿ ಸರ್ ಅವರು, ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಕರು, ಇವರು ಚಪ್ಪಾಳೆ. ಎಸ್, ಓಕೆ, ಥ್ಯಾಂಕ್ ಯು. ಇದೀಗ ಸಮಗ್ರ ಪ್ರಶಸ್ತಿ ಅದು ಯಾರಿಗೆ ಸಿಕ್ಕಿರ್ತದೆ? ಆಲ್ವಾಸ್ ಅವರಿಗ? ಹೌದಾ? ಖಂಡಿತ. ಇದು ಮೂಡಬಿದ್ರೆ ತಾಲೂಕಿಗೆ ಸಲ್ತದೆ. ಅದು ಆಲ್ವಾಸ್ ಶಿಕ್ಷಣ ಸಂಸ್ಥೆಗೆ ಈ ವರ್ಷದ 2024-25ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ವಿಭಾಗದ ಸಮಗ್ರ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡ ತಂಡ ಅದು ಆಲ್ವಾಸ್ ಮೂಡಬಿದ್ರೆ.
ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಇದರಿಂದ ವತಿಯಿಂದ ಎಲ್ಲರಿಗೂ ಕೂಡ ವಂದನೆಗಳನ್ನು ಒಂದೇ ವಾಕ್ಯದಲ್ಲಿ ಸಲ್ಲಿಸ್ತಾ ಇದ್ದಾರೆ. ವಿಶೇಷವಾಗಿ ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ಕ್ರೀಡಾಧಿಕಾರಿಗಳು ಆಗಿ ಕರ್ತವ್ಯವನ್ನು ನಿರ್ವಹಿಸಿದ ಜಿಲ್ಲೆಯ ಎಲ್ಲ ದೈಹಿಕ ಶಿಕ್ಷಣ ಮಿತ್ರರನ್ನು, ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ BPED ಮಂಗಳೂರು ವಿಶ್ವವಿದ್ಯಾಲಯದ BPED ವಿದ್ಯಾರ್ಥಿಗಳು ನಮ್ಮೊಂದಿಗೆ 2 ದಿವಸ ಕೂಡ ಅತ್ಯಂತ ಯಶಸ್ವಿಯಾಗಿ ಈ ಸಂಘಟನೆಯಲ್ಲಿ ಪಾಲ್ಗೊಂಡಿದ್ದೀರಾ. ತಮಗೆ ತಮ್ಮ ಸಂಸ್ಥೆಯ ಪ್ರಾಂಶುಪಾಲರಿರ್ಬೋದು ಅಥವಾ ಸಂಚಾಲಕರಿರ್ಬೋದು ಎಲ್ಲರಿಗೂ ಕೂಡ ಇಲಾಖೆಯ ಪರವಾಗಿ ಸಂಘದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ.